ರಾತ್ರಿ ಡ್ರೈವಿಂಗ್ ವೇಳೆ ಚಾಲಕ ನಿದ್ರೆಗೆ ಜಾರುವುದರಿಂದಾಗಿ ಸಾಕಷ್ಟು ಅಪಘಾತಗಳು ಸಂಭವಿಸುತ್ತಿರುತ್ತವೆ. ಈ ರೀತಿಯ ಅಪಘಾತಗಳನ್ನು ತಡೆಯಲು ಹುಬ್ಬಳ್ಳಿಯ ವಿದ್ಯಾರ್ಥಿನಿ ರೂಬಿಯಾ ಫಾರೂಕಿ ಐಡೆಂಟಿ ಸ್ಲೀಪ್ ಡ್ರೌಸಿನೆಸ್ ಪ್ರಿವೆಂಟ್ ಎಂಬ ಕನ್ನಡಕವನ್ನು ಸಂಶೋಧನೆ ಮಾಡಿದ್ದಾರೆ. ಈ ಕನ್ನಡಕವನ್ನು 400 ರೂಪಾಯಿಯಿಂದ 450 ರೂಪಾಯಿಯೊಳಗೆ ಇವರು ತಯಾರಿಸಿದ್ದಾರೆ. ಇದರ ವಿಶೇಷತೆ ಏನೆಂದರೆ ಡ್ರೈವಿಂಗ್ ವೇಳೆ ಡ್ರೈವರ್ ಕಣ್ಣು ಮುಚ್ಚಿದರೆ ಸಾಕು, ತಕ್ಷಣವೇ ಬೀಪ್ ಸೌಂಡ್ ಕೇಳುತ್ತದೆ. ಈ ವೇಳೆ ಡ್ರೈವರ್ ತಕ್ಷಣವೇ ಎಚ್ಚೆತ್ತುಕೊಳ್ಳಲು ಸಾಧ್ಯವಾಗುತ್ತದೆ. ಇದರಿಂದ ಅಪಘಾತ ತಪ್ಪುತ್ತದೆ. ಇಂತಹ ಸಂಶೋಧನೆ ಮಾಡಿರುವ ರೂಬಿಯಾ ಫಾರೂಕಿ ಸಾಧನೆಗೆ ಮೆಚ್ಚಲೇಬೇಕಿದೆ. ಡ್ರೈವರ್ ನಿದ್ರೆಗೆ ಜಾರಿದ್ದರಿಂದ ಆಗಿರುವ ಅಪಘಾತದಲ್ಲಿ ಲಕ್ಷಾಂತರ ಜನರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಅಂತಹ ಜನರ ಪ್ರಾಣವನ್ನು ರಕ್ಷಿಸಲು ರೂಬಿಯಾ ಫಾರೂಕಿ ಕಂಡುಹಿಡಿದ ಈ ವಿಶೇಷ ಕನ್ನಡಕ ಸಹಕಾರಿಯಾಗಲಿ. ಈ ವಿದ್ಯಾರ್ಥಿನಿ ಕಂಡುಹಿಡಿದ ಕನ್ನಡಕವನ್ನು ಸರ್ಕಾರವೇ ಮುಂದೆ ನಿಂತು ಮಾರುಕಟ್ಟೆಗೆ ತರಲಿ ಎನ್ನುವುದು ಸದ್ಯದ ಆಶಯವಾಗಿದೆ.